ಮಂಗಳೂರು ನಗರ ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಅವರ ಮನವಿಯ ಮೇರೆಗೆ ಕ್ರೆಡೆ ಸಂಸ್ಥೆಯ ವತಿಯಿಂದ ನೀಡುವ ಆಂಬ್ಯುಲೆನ್ಸ್ ಅನ್ನು ಶಾಸಕರಿಗೆ ಕ್ರೆಡೆ ಅಧ್ಯಕ್ಷರಾದ ಪುಷ್ಪರಾಜ್ ಜೈನ್ ಅವರು ಹಸ್ತಾಂತರಿಸಿದರು। ಈ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಕೋವಿಡ್ ವ್ಯಾಪಕವಾಗಿ ಹರಡುತ್ತಿರುವ ಈ ಸಂದರ್ಭದಲ್ಲಿ ಕ್ರೆಡೆ ಸಂಸ್ಥೆಯು ವಾರ್ ರೂಮ್ ಅನ್ನು ತೆರೆದು ಜನರ ಸೇವೆಯಲ್ಲಿ ತೊಡಗಿಸಿರುವುದು ಶ್ಲಾಘನೀಯ ಕಾರ್ಯ। ಅಭಿವೃದ್ಧಿಯ ನಿಟ್ಟಿನಲ್ಲಿ ವಿಶೇಷ ಕೊಡುಗೆ ನೀಡಿರುವ ಕ್ರೆಡೆ ಸಂಸ್ಥೆಯು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಜಿಲ್ಲಾಡಳಿತದೊಂದಿಗೆ ಕೈ ಜೋಡಿಸಿದೆ। ನನ್ನ ಮನವಿಯ ಮೇರೆಗೆ ನೀಡಿರುವ ಈ ಆಂಬ್ಯುಲೆನ್ಸ್ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಕೋವಿಡ್ ಸೋಂಕಿತರ ಸೇವೆಗೆ ನೀಡಲಾಗುವುದೆಂದು ಹೇಳಿದರು। ಈ ಒಂದು ಕೊರೋನಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಾವೇ ಒಂದು ವಾರ್ ರೂಮ್ ಅನ್ನು ತಯಾರಿಸಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಜನರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಕೆಲಸ ಕಾರ್ಯಗಳನ್ನು ಇವತ್ತು ಕ್ರೆಡೈ ಮಾಡಿದೆ। ಹಾಗಾಗಿ ಕ್ರೆಡೈಗೆ ನಾನು ನಮ್ಮ ಮಂಗಳೂರಿನ ಜನತೆಯ ಪರವಾಗಿ ಮಹಾನಗರ ಪಾಲಿಕೆ ಪೂಜ್ಯ ಮೇಯರ್ ಅವರು ಮತ್ತು ನಮ್ಮ ನಿಗಮದ ಅಧ್ಯಕ್ಷರಾಗಿರುವಂಥ ನಿತಿನ್ ಕುಮಾರ್ ಅವರು ಮತ್ತು ನಮ್ಮ ಪಕ್ಷ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ವಿಜಯ್ ಕುಮಾರ್ ಶೆಟ್ಟಿ ಅವರು ಇವರೆಲ್ಲರೂ ಒಟ್ಟು ಸೇರಿ ಕ್ರೆಡೈಗೆ ಕೈ ಜೋಡಿಸಿ ಸ್ಥಿರವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ। ಈ ಸಲದ ಈ ಕೊರೋನಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ಕೊರೋನಾದ ವಾರಿಯರ್ ರೀತಿಯಲ್ಲಿ ಕ್ರೆಡೈ ಬೇರೆ ಬೇರೆ ರೀತಿಯಲ್ಲಿ ಆ ವಾರ್ ರೂಮ್ ಮುಖಾಂತರ ಯಾರೇ ಒಂದು ಕರೆ ಮಾಡಿದರೆ ಅವರಿಗೆ ಆಂಬ್ಯುಲೆನ್ಸ್ ಸೇವೆ ಇರ್ಬೋದು, ಇಲ್ಲ ಆ ಒಂದು BP ಕಿಟ್ಟನ್ನು ಕೊಡುವಂಥದ್ದು ಇರ್ಬೋದು, ಇಲ್ಲ ಯಾರು ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅವರಿಗೆ ಇನ್ಶೂರೆನ್ಸನ್ನು ಕೊಡುವಂಥ ಕೆಲಸ ಕಾರ್ಯಗಳು, ಅದಲ್ಲದೆ ಮಂಗಳೂರಿನ ನಗರಕ್ಕೆ ಒಂದು ಉತ್ತರದ ಶಾಸಕರಿಗೆ ಭರತ್ ಅವರಿಗೆ ಮತ್ತು ಮುಂದಿನ ದಿನಗಳಲ್ಲಿ ಕೊರೋನಾದ ಸಂಪೂರ್ಣ ಈ ಸಮಯದಲ್ಲಿ ಮಂಗಳೂರು ದಕ್ಷಿಣಕ್ಕೆ ನನ್ನ ಒಂದು ನೇತೃತ್ವದಲ್ಲಿ ನಮಗೆ ಒಂದು ಆಂಬ್ಯುಲೆನ್ಸ್ ಅನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಅವರು ನೀಡಿದ್ದಾರೆ। ಬಳಿಕ ಮಾತನಾಡಿದ ಕ್ರೆಡೆ ಅಧ್ಯಕ್ಷರಾದ ಪುಷ್ಪರಾಜ್ ಜೈನ್ ಅವರು ಕೋವಿಡ್ ಸೋಂಕಿತರ ಸೇವೆಗಾಗಿ ಕ್ರೆಡೆ ಸಂಸ್ಥೆಯು ಕೋವಿಡ್ ವಾರ್ ರೂಮ್ ಮೂಲಕ ಸೇವೆಯನ್ನ ನೀಡುತ್ತಿದೆ ಎಂದು ಹೇಳಿದರು। ಆಕ್ಸಿಜನ್ ಪ್ಲಾಂಟ್ ಅನ್ನು ಕ್ರೆಡೆಯ ಮುಖಾಂತರ ಹಾಕಿಸಿಕೊಡ್ತಾರೆ। ಮಾತ್ರ ಅದನ್ನು ಮಹಾನಗರ ಪಾಲಿಕೆಯ ಕೋರಿಕೆಗೆ ಶಾಸಕರ ಕೋರಿಕೆಗೆ ಇವತ್ತು 2 ಆಂಬ್ಯುಲೆನ್ಸ್ಗಳನ್ನು ಒಂದು ಮಂಗಳೂರಿನ ಸುರತ್ಕಲ್ಲಿನ ಆರೋಗ್ಯ ಕೇಂದ್ರಕ್ಕೆ ಮತ್ತು ಮಂಗಳೂರಿನ ಆರೋಗ್ಯ ಕೇಂದ್ರಕ್ಕೆ 2 ಆಂಬ್ಯುಲೆನ್ಸ್ಗಳನ್ನು ನೀಡ್ತಾ ಇದ್ದೇವೆ। ಇವತ್ತು ಮಾನ್ಯ ಕ್ರಿಯಾಶೀಲ ಶಾಸಕರಾದ ವೇದವ್ಯಾಸ್ ಕಾಮತ್ ಮತ್ತು ಈ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ರಾಜ್ಯ ಮೀನುಗಾರಿಕಾ ನಿಗಮದ ಅಧ್ಯಕ್ಷರಾದ ನಿತಿನ್ ಕುಮಾರ್, ಬಿಜೆಪಿ ಮಂಗಳೂರು ನಗರ ದಕ್ಷಿಣ ಮಂಡಲಾಧ್ಯಕ್ಷರಾದ ವಿಜಯ್ ಕುಮಾರ್ ಶೆಟ್ಟಿ, ಬಿಜೆಪಿ ಮುಖಂಡರಾದ ಸಂಜಯ್ ಪ್ರಭು, ಕ್ರೆಡೆ ಕಾರ್ಯದರ್ಶಿ ಪ್ರಶಾಂತ್ ಸನಿಲ್, ನವೀನ್ ಕರ್ಡೋಜಾ, ವಿನೋದ್ ಪಿಂಟು, ಗುರುಮೂರ್ತಿ ರಾವ್, ಜಿತೇಂದ್ರ ಕೊಟ್ಟಾರಿ ಮತ್ತಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು।